ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಅಟ್ಟಹಾಸ. 5 ಸ್ಥಳಗಳಲ್ಲಿ ಕಳ್ಳತನ. ಕಳೆದ 10 ದಿವಸಗಳಲ್ಲಾಗಿ ಸಣ್ಣದು ಹಾಗೂ ದೊಡ್ಡದು ಆಗಿ 11 ಕಳವು ಪ್ರಕರಣಗಳು ನಡೆದಿದೆ. ಆನೆಕಲ್ಲು ಜುಮಾ ಮಸೀದಿ ಸಮೀಪದ ಕೇರಳ ನೀರು ಸರಬರಾಜು ಇಲಾಖೆಯ ನೌಕರ ಅಶ್ರಫ್ ಎಂಬವರ ಬೀಗ ಹಾಕಲಾಗಿದ್ದ ಮನೆಗೆ ನುಗ್ಗಿದ ಕಳ್ಳರ ತಂಡ 5,000 ರೂಪಾಯಿ ನಗದು ಹಾಗೂ ಮೊಬೈಲ್ ಫೋನ್ ಕಳವುಗೈದಿದ್ದಾರೆ. ಅದೇ ರೀತಿ ವರ್ಕಾಡಿ ಬಜಿಲಕರಿಯದಲ್ಲಿರುವ ಸುಮಾರು 24 ವರ್ಷಗಳ ಇತಿಹಾಸವಿರುವ ಇನ್ಫೆಂಟ್ ಜೀಸಸ್ ಬಾಲಯೇಸುವಿನ ಗುಡಿಯ ಬಾಗಿಲ ಚಿಲಕದ ಕೊಂಡಿಯನ್ನು ತುಂಡರಿಸಿ ಒಳನುಗ್ಗಿದ ಕಳ್ಳ ಕಾಣಿಕೆ ಡಬ್ಬಿಯ ಬೀಗ ಮುರಿದು ಹಣ ದೋಚಿದ್ದಾನೆ. ಸ್ಥಳಕ್ಕೆ ಆಗಮಿಸಿದ ಮಂಜೇಶ್ವರ ಪೊಲೀಸರು ಸಿಸಿ ಕ್ಯಾಮೆರಾದ ದೃಶ್ಯವನ್ನು ಪರಿಶೀಲಿಸಿದಾಗ ಒಬ್ಬ ವ್ಯಕ್ತಿ ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಚರ್ಚ್ಗೆ ಬಂದು ಕಳವು ನಡೆಸುವ ಎಲ್ಲಾ ದೃಶ್ಯಗಳು ಲಭಿಸಿದೆ. ಇದರ ಆಧಾರದಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಅಲ್ಲದೆ ಇದೇ ಚರ್ಚ್ ಗುಡಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಪಾವಳ ಶ್ರೀ ಅಯ್ಯಪ್ಪ ಭಜನಾ ಮಂದಿರವಿದ್ದು, ಈ ಮಂದಿರದಲ್ಲಿ ಪರಿಸರದಲ್ಲಿ ಕೊರಗಜ್ಜ ಸ್ವಾಮಿಯ ಕಟ್ಟೆ ಇದೆ. ಈ ಕೊರಗಜ್ಜ ಸ್ವಾಮಿಯ ಕಾಣಿಕೆ ಡಬ್ಬಿ ಮಂದಿರದ ಮುಂಭಾಗದ ರಸ್ತೆಯ ಬದಿ ಇದೆ. ಈ ಕಾಣಿಕೆ ಡಬ್ಬಿಯಿಂದ ಕೂಡ ಬೀಗ ಮುರಿದು ಹಣ ಕಳವು ನಡೆದಿದೆ. ವರ್ಕಾಡಿ ಪಾಡಿ ಎಂಬಲ್ಲಿ ಸ್ಥಳೀಯ ನಿವಾಸಿ ಬಶೀರ್ ಎಂಬವರ ಮಾಲಕತ್ವದ ರಾಬಾ ಜನರಲ್ ಸ್ಟೋರ್ನಲ್ಲಿ ಕೂಡ ಕಳವು ನಡೆದಿದೆ. ಶಟರ್ನ ಬೀಗ ಮುರಿದು ಒಳನುಗ್ಗಿದ ಕಳ್ಳ ಡ್ರಾವರ್ನಲ್ಲಿದ್ದ ಸುಮಾರು 16,000 ಬೆಲೆ ಬಾಳುವ ಮೊಬೈಲ್ ಹಾಗೂ 8,000 ನಗದನ್ನು ಕಳ್ಳ ಎಗರಿಸಿದ್ದಾನೆ. ಈ ಬಗ್ಗೆ ಮಂಜೇಶ್ವರ ಪೊಲೀಸರಿಗೆ ಬಶೀರ್ ದೂರನ್ನು ನೀಡಿದ್ದಾರೆ. ಈ ಮೇಲಿನ 3 ಕಳವು ಪ್ರಕರಣಗಳು ಒಬ್ಬ ವ್ಯಕ್ತಿಯಿಂದಲೇ ನಡೆದಿದೆ.